ಎಲ್ಲರಿಗೂ ಸಹ ವಂದನೆಗಳು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿ ವಿ ಚಾನಲ್ ಇವರ ಒಂದು ಆಶಯದಲ್ಲಿ ನಡೆಯುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯ ಎಲ್ಲಿ ನಾವು ಕೆಲವು ಆಯ್ದ ಯೋಗಾಸನಗಳನ್ನು ಈ ಸಂದರ್ಭದಲ್ಲಿ ಗಮನಿಸೋಣ ಬಂಧುಗಳೇ. ಈಗಾಗಲೇ ನಾವೆಲ್ಲ ತಿಳಿದಂತೆ ಯೋಗ ನಮ್ಮ ಹಿಂದಿನ ಕಾಲದ ಪೂರ್ವಜರು ತಿಳಿಸಿದ ವಿದ್ಯೆಯಾಗಿದೆ. ಅದರಲ್ಲಿಯೂ ಆದಿಯೋಗಿ ಶಿವ ಇದರ ಅಧಿಕೃತವಾಗಿ ಸಪ್ತ ಋಷಿಗಳು ಇದನ್ನು ದಾರೆ ಎರೆದಿದ್ದಾರೆ ಅಂತೇಳಿ ಉಲ್ಲೇಖ ಇದೆ. ಅದನ್ನು ಪತಂಜಲಿ ಋಷಿಮುನಿಗಳು ಒಂದು ಚೌಕಟ್ಟು ಹಾಕಿದರು. ಹಾಗೆ ಪಾತಂಜಲ ಯೋಗ ದರ್ಶನ, ಪತಂಜಲಿ ಋಷಿಮುನಿಗಳ ಯೋಗಶಾಸ್ತ್ರವೇ ಅತ್ಯಂತ ಶ್ರೇಷ್ಠವಾಗಿದೆ, ಪ್ರಾಚೀನವಾಗಿದೆ, ಅಧಿಕೃತವಾಗಿದೆ. ಅಂತಹ ಪತಂಜಲಿ ಋಷಿಮುನಿಗಳು ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲು. ಇಲ್ಲಿ ನಾವು ಯಾವುದೇ ಒಂದು ವಿದ್ಯೆಯನ್ನು ಕಲಿಯುವಾಗ ನಮಗೆ ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳು ಗೊತ್ತಿರಲೇಬೇಕು. ಯೋಗ ಎನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದೆ. ಕೂಡಿಸು, ಜೋಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು ಎನ್ನುವ ಅರ್ಥಗಳನ್ನು ಕೊಡ್ತದೆ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಯೋಗದ ಮುಖ್ಯ ವ್ಯಾಖ್ಯಾನ. ಇದಿಷ್ಟು ಯೋಗ ಕಲಿಯುವವರಿಗೆ ಸಹ ಗೊತ್ತಿರಬೇಕು ಬಂಧುಗಳೇ. ಆದ ಕಾರಣ ಇದಿಷ್ಟು ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಏನು ಪತಂಜಲಿ ಋಷಿಮುನಿಗಳು ತಿಳಿಸಿದ ಆ ಒಂದು ಅವರಿಗೆ ಅಷ್ಟಾಂಗ ಯೋಗದ ಸಾಧಕರಿಗೆ ಅವರಿಗೆ ಆರಂಭದಲ್ಲಿ ನಾವು ವಂದನೆ ಮಾಡುತ್ತಾ ಯೋಗ ಮಂತ್ರದೊಂದಿಗೆ ನಾವು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಈ ರೀತಿ ಯೋಗ ಮಂತ್ರದೊಂದಿಗೆ ಇಷ್ಟ ದೇವರನ್ನು ನೆನೆಸಿಕೊಂಡು ಯೋಗ ಮಂತ್ರ ಹೇಳುತ್ತಾ ಈ ಆರಂಭದಲ್ಲಿ ಧ್ಯಾನ ಬಂಧುಗಳೇ. ಯಾವುದಾದ್ರು ಒಂದು ಆಸನ, ವಜ್ರಾಸನ, ಪದ್ಮಾಸನ, ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತ್ಸ ಮಾಡ್ಬೋದು. ಇದರಲ್ಲಿ ಶಿರಸ್ಸು, ಬೆನ್ನು ಎಲ್ಲ ನೇರವಾಗಿರಲಿ. ಕಣ್ಣು ಮುಚ್ಚಿ ಮನಸ್ಸಿನ ನಿರ್ಮಲತೆಗಾಗಿ, ಶಾಂತಿಗಾಗಿ ಧ್ಯಾನ ಮಾಡೋಣ. ಸ್ವಲ್ಪ ಹೊತ್ತು ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸೋಣ. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಈ ನಾವು ಯೋಗ ಪ್ರಾರಂಭ ಮಾಡುವ ಮುಂಚೆ ಒಮ್ಮೆ ಇಷ್ಟ ದೇವರ ನೆನೆಸಿಕೊಂಡು ಮಂತ್ರ ಪಠಿಸಿ ಯೋಗದ ವಲಯಕ್ಕೆ, ಟ್ರ್ಯಾಕಿಗೆ, ಯಾಕೆಂದರೆ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ರೀತಿ ಧ್ಯಾನ, ಪ್ರಾಣಾಯಾಮ ಎಲ್ಲ ಆರಂಭದಲ್ಲಿ ಮಾಡಬೇಕು ಬಂಧುಗಳೇ. ಆಗ ನಮಗೆ ಮುಂದೆ ಹೋಗಲಿಕ್ಕೆ ಬಹಳ ಸುಲಭ ಆಗ್ತದೆ. ಯಾಕೆಂದರೆ ನಮ್ಮ ಮನಸ್ಸು ಫುಲ್ಲು ತಲ್ಲೀನತೆ ಇರ್ತದೆ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಎಲ್ಲ ಅಷ್ಟು ಬರೋದಿಲ್ಲ. ಈಗ ಮುಂದಿನ ಹಂತ ಸರಳ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ. ಈಗ ಆಕಾಂಕ್ಷ ಅದನ್ನು ಪ್ರತ್ಯಕ್ಷತೆ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾಳೆ. ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣು ಮುಚ್ಚಿ ರೇಚಕ, ಆಮೇಲೆ ಪೂರಕ, ರೇಚಕ. ಇದನ್ನೆಲ್ಲ ನಿಧಾನವಾಗಿ, ನಿರಂತರವಾಗಿ, ನಿಶ್ಶಬ್ದವಾಗಿ ಅಭ್ಯಾಸ ಮಾಡಬೇಕು. ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್. ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ಇಲ್ಲಿ ಉಸಿರಿನ ಪೂರಕ ಮತ್ತು ರೇಚಕಗಳ ವೇಗವನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ. ಆದ ಕಾರಣ ನಾವು ಈ ಪ್ರಾಣಾಯಾಮ ಈ ಒಂದು ವಿಶೇಷವಾಗಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಈ ಸರಳ ಪ್ರಾಣಾಯಾಮ ಬಹಳ ಸಹಕಾರಿ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಹೆಚ್ಚು ಅಡ್ಡ ಪರಿಣಾಮ ಸಹ ಉಂಟಾಗುವುದಿಲ್ಲ. ಇದು ಒಮ್ಮೆ ಕಲಿತರೆ ಬಹಳ ಸುಲಭ, ಹಾಗೇನು ಕಷ್ಟ ಇಲ್ಲ. ಈಗ ಕೆಲವು ಪ್ರಾಣಾಯಾಮ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯನ್ನು ಮಾಡಬೇಕು. ಇದರಲ್ಲಿ ಇಂಥ ಕುಂಭಕ ಮಾಡಲಿಕ್ಕಿಲ್ಲ. ದೀರ್ಘವಾಗಿ ಮೂಗಿನ 2 ಹೊಳ್ಳೆಗಳಿಂದ ತೆಗೆದುಕೊಳ್ಳೋದು, ದೀರ್ಘವಾಗಿ ಈ ರೀತಿ ಉಸಿರು ಬಿಡೋದು. ಇದನ್ನು 3 ಬಾರಿ, 6 ಬಾರಿ, 9 ಬಾರಿ. ತೀರಾ ಕಷ್ಟವೇ ನಾವು ಮಲಗಿಕೊಂಡು ಕೆಲವು ಮಾಡಲಿಕ್ಕೂ ಸಹ ಹೇಳ್ತೇವೆ. ಈ ಕೆಲವು
ಕಾಯಿಲೆ ಇದ್ದವರಿಗೆಲ್ಲ ಮಲಗಿಕೊಂಡು ಮಾಡ್ಬೋದು. ಹೀಗೆ ಮಾಡ್ತಾ ಇದ್ದರೆ ಇದು ಜ್ವರ ಇಳಿಲಿಕ್ಕೂ ಸಹ ಇದು ಸಹಕಾರಿ ಅಂತ ಉಲ್ಲೇಖ ಇದೆ ಬಂಧುಗಳೇ. ರಿಲ್ಯಾಕ್ಸ್. ಆತ್ಮೀಯ ಬಂಧುಗಳೇ, ಓಂಕಾರ ಮುಂದೆ ಮುಂದೆ ಹೋಗೋಣ. ಪರಮಾತ್ಮನ ದಿವ್ಯ ಸಂಕೇತ, ಮಂತ್ರದ ರಾಜ. ಓಂಕಾರ ಹೇಳುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಮುದ ಇತ್ಯಾದಿ ಒದಗಿ ಬರುತ್ತದೆ. ಈ ಓಂಕಾರದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗುತ್ತೆ. ಯಾಕೆಂದರೆ ಇಲ್ಲಿ ಉಸಿರನ್ನು ತೆಕ್ಕೊಂಡು ಶಂಖ ಮುದ್ರೆ ಧಾರಣೆ ಮಾಡಿ ಬಹಳ ವಿಶೇಷ. ಚಿನ್ಮುದ್ರೆಯಲ್ಲಿ ಮಾಡ್ಬೋದು. ಈ ರೀತಿ ಮಾಡೋದರಿಂದ ಶಂಖ ಮುದ್ರೆ ಮಾಡಿದ ಕೂಡಲೇ ವಾಯ್ಸ್ ಎನ್ಹೆನ್ಸ್, ವೋಕಲ್ ಕಾರ್ಡ್, ನಮ್ಮ ವಿಶುದ್ಧಿ ಚಕ್ರ ಶುಚಿಯಾಗಲಿಕ್ಕೆ, ಮತ್ತು ಆ ಮಂತ್ರ ಪಠಣ ಮಾಡುವಾಗ, ಓಂಕಾರ ಪಠಣ ಮಾಡುವಾಗ ಅವಾಗ ನಮ್ಮ ಟ್ರ್ಯಾಕ್, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಬಹಳ ಸಹಕಾರಿ. ಈ ಸಂಚಿಕೆಯಲ್ಲಿ ಈ ಒಂದು ಶಂಖ ಮುದ್ದೆಯಲ್ಲಿ ಹೇಗೆ ಓಂಕಾರ ಮಾಡುವುದು ಎಂಬ ಬಗೆಯ ಮಾಹಿತಿ ಪಡೆಯೋಣ. ನೋಡಿ, ಪ್ರಥಮವಾಗಿ ಈ ಬಲಕೈ ಈ ರೀತಿಯನ್ನು ಮಾಡಿ ನಾನು ತೋರಿಸ್ತೇನೆ. ಪೂರ್ತಿ ಈ ರೀತಿ ಎಡ ಹೆಬ್ಬೆಳನ್ನು ಮಡಿಸಬೇಕು. ಆಮೇಲೆ ಶಂಖ ಮುದ್ರೆ ಧಾರಣೆ ಮಾಡಿ. ಇಲ್ಲಿ ಎಡಕೈಯ ಮಧ್ಯದ ಬೆರಳು, ಬಲಕೈಯ ಹೆಬ್ಬೆರಳು ಈಗ ಹಿಡಿದುಕೊಂಡು ಫೆದರ್ ಟಚ್ ನೋಡಿ. ಈಗ ಶಂಖ ಮುದ್ರೆ ಇದನ್ನು ಹೋಮ್ವರ್ಕಿನಾಗೆ ಸಹ ಮಾಡ್ಬೋದು. ಈ ಮುದ್ದೆಯನ್ನು ಬಿಡುವಿನ ವೇಳೆ ಧಾರಣೆ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದರೆ ನಮ್ಮ ವಾಯ್ಸ್ ಎನ್ಹ್ಯಾನ್ಸಿಗೆ, ವೋಕಲ್ ಕಾರ್ಡ್ಗೆ ಸಂಗೀತಗಾರರು ಶಂಖ ಮುದ್ರೆ ಮಾಡೋದನ್ನು ನಾವು ಗಮನಿಸಿದ್ದೇವೆ. ಇಂತಹ ಮುದ್ದೆ ಧಾರಣೆ ಮಾಡಿಕೊಂಡು ಈಗ ಓಂಕಾರ ಪರಮಾತ್ಮನ ದಿವ್ಯ ಸಂಕೇತ, ಇದು ಮಂತ್ರದ ರಾಜ. ಅಭ್ಯಾಸ ಮಾಡೋ ವಿಧಾನ ಆ ಮಾ ಅಂತೇಳಿ ಹಾಗೆ ಚಾಂಟಿಂಗಲ್ಲಿ ಅದು ಬರಬೇಕು. ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ, ಅದೆಲ್ಲ ಬಹಳ ಇಂಪಾರ್ಟೆಂಟ್. ಈಗ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಕ್ಕೊಂಡು ಹೇಳೋಣ. ಕೊನೆಯ ಬಾರಿ ಗಮನಿಸೋಣ. ಎಂಡ್ ಮಾಡುವಾಗ ಲಿಪ್ಸ್ ಕ್ಲೋಸ್ ಆಗಿ ಅಂತ ಬರ್ತದೆ. ಇದನ್ನು ವಿಂಗಡಿಸಿ ಹೇಳ್ಬೋದು. ಉಸಿರು ತೆಕ್ಕೊಂಡು ಬಾಯಲ್ಲಿ ಅಂತ ಹೇಳಿಕೆ, ಆಮೇಲೆ ಈ ರೀತಿ ಉಕಾರ ಮತ್ತು ಮಕಾರ ಅಂತೇಳಿ ಹಾಗೆ 3 ಪ್ರಕಾರದಲ್ಲಿ ಸಹ ನಾವು ಟ್ರೀಟ್ಮೆಂಟ್, ಚಿಕಿತ್ಸಾ ರೂಪದಲ್ಲಿ ಥೆರಪಿಯಲ್ಲಿ ಆ ರೀತಿ ತರಬೇತಿ ಕೊಡ್ತೇವೆ ಬಂಧುಗಳೇ. ಇದು ಸಹ ಓಂಕಾರ ಬಹಳ ಪವರ್ಫುಲ್ ಮಂತ್ರ. ಆಮೇಲೆ ಓಂಕಾರ ಹೇಳಿದಾಗ ನಿಮಗೆ ಸುಲಭದಲ್ಲಿ ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಮತ್ತು ಇನ್ನೊಂದು ನಮ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಈ ಓಂಕಾರ ಹೇಳುವಾಗ ನಮ್ಮ ಕಾಲಿನ ಬೆರಳಿಂದ ಶಿರಸ್ಸಿನ ನೆಗೆಟಿವ್ಸ್ ಡಿಸ್ಚಾರ್ಜ್ ಆಗ್ತದೆ, ಹೋಗಲಿಕ್ಕೆ ಒಳ್ಳೆಯದು ಅಂತೇಳಿ ಅದರ ಬಗ್ಗೆಯ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಬಂಧುಗಳೇ. ಈಗ ಅದರಲ್ಲಿ ಶಂಖ ಮುದ್ದೆ ಮಾಡಿದರೆ ಬಹಳ ಒಳ್ಳೆಯದು. ಯಾರಿಗೆ ಶಂಖ ಮುದ್ದೆ ಆಗ್ತಾಯಿಲ್ಲ ಅವರು ಚಿನ್ಮುದ್ದೆಯಲ್ಲಿ ಮಾಡಿದರೆ ಆಯಿತು. ಬಂಧುಗಳೇ, ಈ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ಸಂಚಿಕೆಯಲ್ಲಿ ಬೇರೆ ಬೇರೆ ಯೋಗದ ಮಾಹಿತಿಗಳನ್ನು, ಬೇರೆ ಬೇರೆ ಆಸನಗಳ ಬಗ್ಗೆಯ ಮಾಹಿತಿಯನ್ನು ನೀಡ್ತಾ ಬಂದಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಕುಳಿತುಕೊಂಡು ಮಾಡುವ ಕೆಲವು ಆಸನಗಳನ್ನೆಲ್ಲ ಗಮನಿಸೋಣ. ಕೆಲವು ಆಸನ ಮಾಡಬೇಕಾದ್ರೆ ಜಡತ್ತು ಹೋಗಿ ಲಘುತ್ವ ಬರಲಿಕ್ಕೆ ಕೆಲವು ವ್ಯಾಯಾಮಗಳನ್ನೆಲ್ಲ ನಾವು ಮಾಡಲೇಬೇಕು. ಅದರ ಬಗ್ಗೆ ಸಹ ಹಿಂದಿನ ಸಂಚಿಕೆಯಲ್ಲಿ ನಾವು ಗಮನಿಸಿದ್ದೇವೆ. ಅದು ಇವಾಗ ಒಂದು ಭುಜಗಳ ವ್ಯಾಯಾಮ ನೋಡೋಣ. ಪ್ರಥಮವಾಗಿ ಈ ರೀತಿ ಸಮಾನ ಮುದ್ರೆ, ಇದು ಸಹ ಒಂದು ಮುದ್ರೆ ಬಂದ ಹೆಬ್ಬೆರಳಿಗೆ ಎಲ್ಲ ಬೆರಳು ಸ್ಪರ್ಶ, ಇದು ಸಹ ಒಂದು ಮುದ್ರೆ, ಸಮಾನ ಮುದ್ರೆ. ಈಗ ಸಪೋಸ್ ಈಗ ನನಗೆ ಇಲ್ಲಿ ಪೇಯ್ನ್ ಇದ್ದರೆ, ಈಗ ಸಪೋಸ್ ಇಲ್ಲಿ ನೋವಿದ್ದರೆ ಈ ಮುದ್ರೆಯನ್ನು ಇಲ್ಲಿ ಒತ್ತಿಟ್ಟು ಒಂದು 10 ನಿಮಿಷ ಹಿಡಿಬೇಕಂತೆ, ಅಥವಾ ಮಂಡಿ ನೋವಿದ್ದರೆ ಈ 2 ಮುದ್ರೆಯಲ್ಲಿ ಒತ್ತಿ ಹಿಡಬೇಕು ಅಂತೇಳಿ ಉಲ್ಲೇಖ ಇದೆ ಮುದ್ರಾ ಶಾಸ್ತ್ರದಲ್ಲಿ. ಇದೊಂಥರ ಸಮಾನ ಮುದ್ರೆ. ಈಕೆ ಮುಕುಲ ಮುದ್ರೆ, ಊಟ ಮಾಡುವಾಗ ನಾವು ಮಾಡ್ತಾ ಇರ್ತೀವಿ, ಅಂತಹ ಮುದ್ರೆ ಧಾರಣೆ ಮಾಡಿಕೊಂಡು ಇಲ್ಲಿ ಒತ್ತಿ ಇಡಬೇಕು, ಯಾಕಂದರೆ ಇಲ್ಲಿ ನೋವಿದ್ದರೆ ಹೋಗಲಿಕ್ಕೆ. ಆಮೇಲೆ ಜಾಯಿನ್ ದ ಎಲ್ಬೋ, ಈಗ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ರೊಟೇಟ್ ದ ಶೋಲ್ಡರ್ಸ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಈ ರೀತಿ ಅಭ್ಯಾಸ ಮಾಡಿ ಆಮೇಲೆ ವಿಶ್ರಾಂತಿ, ಕಾಲುಗಳನ್ನು ಬಿಡಿಸಿ ಹೀಗೆ ನಾವು ಕೂತ್ಕೊಳ್ಬೇಕು. ಈ ಕುಳಿತುಕೊಂಡು ಕೆಲವು ಇಂತಹ ಕ್ರಿಯೆ ಮತ್ತು ಕೆಲವು ಸೂಕ್ಷ್ಮ ವ್ಯಾಯಾಮ, ಪ್ರಾಣಾಯಾಮ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಆಧುನಿಕ ಯುಗದಲ್ಲಿ ನಾವು ಈ ರೀತಿ ಕೂತ್ಕೊಳ್ಳೋದು ಇತ್ತೀಚೆಗೆ ತುಂಬ ಕಡಿಮೆ ಆಗೋದು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಮನೆಯಲ್ಲಿ ಹೆಚ್ಚು ಸೋಫಾ ಚೇರ್ ಇರುವ ಕಾರಣ
ಮಧ್ಯೆ ಮಧ್ಯೆ ಈ ರೀತಿ ನಾವು ವಿಶ್ರಾಂತಿ ಪಡೆದರೆ ಒಳ್ಳೆಯದು. ಇವನು ಬೆಡ್ಡಲ್ಲಿ ಆದರೂ ಹೀಗೆ ಕೂತ್ಕೊಳ್ಬೇಕು. ದೇಹದ ಎಲ್ಲ ಭಾರವು ಎರಡೂ ಕೈಗಳು, ಅದರಲ್ಲಿ ವಿಶೇಷವಾಗಿ ಮಂಡಿ ಸೆಳೆತ, ಮಂಡಿ ನೋವು ಇತ್ಯಾದಿ ಇದ್ದವರಿಗೆ. ಈ ಸಂದರ್ಭದಲ್ಲಿ ಒಂದು ಮಂಡಿ ನೋವರಿಗೆ ನಾವು ಒಂದು ಟಿಪ್ಸ್ ಹೇಳ್ತೀವಿ ನೋಡಿ. ಯಾರಿಗೆ ತುಂಬ ಮಂಡಿ ನೋವಿದೆ ಅವರು ಈ ಹಸ್ತವನ್ನು ಹೀಗಿಟ್ಟು ರೊಟೇಟ್ ಮಾಡಬೇಕು. ಒಂದು ವೇಳೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ಸಾಧ್ಯವಾದರೆ ಸ್ವಲ್ಪ ಬಿಸಿ ಎಣ್ಣೆಣ್ಣೆ ಹಚ್ಚಿ ಈ ರೀತಿ ರೋಟೇಟದ ನಮ್ಮ ಮಂಡಿ ಈ ರೀತಿ ರೊಟೇಟ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ಒಂದು 21 ಬಾರಿ ಕ್ಲಾಕ್ ಆ್ಯಂಟಿ ಕ್ಲಾಕ್. ಸಾಧ್ಯವಾದಕ್ಕೆ ಮಂತ್ರ ಹಾಕಿ ಒಳ್ಳೆಯದು. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ. ಯಾಕೆಂದರೆ ಮೂಳೆಯ ಅಧಿಪತಿ ಶನಿ ಅಂತ ಹೇಳ್ತಾರೆ. ಹಾಗೆ ಆ ಮಂತ್ರ ಹಾಕಿ ಮಾಡಿ ಬೇಗನೆ ಕಡಿಮೆ ಆಗೋದು. ಅದನ್ನು ಗೋಡೆಗೆ ಹೊರಗೆ ಕೂತ್ಕೊಂಡು ಸಹ ಮಾಡ್ಬೋದು. ಈ ರೀತಿಯ ಮಂಡಿ ನೋವು ಇದ್ದ ಸಮಸ್ಯೆಯವರಿಗೆ ಅದೊಂದು ಪರಿಹಾರ. ಆಮೇಲೆ ತುಸು ವಿಶ್ರಾಂತಿ, ಈ ರೀತಿ ಮೂವ್ ಮಾಡ್ತಾ ವ್ಯಾಯಾಮ ಮಾಡಬೇಕು. ನೋಡಿ ಇದೆಲ್ಲ ಕೆಲವು ಸಣ್ಣ ಸಣ್ಣ ವ್ಯಾಯಾಮಗಳು. ತುಂಬ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕೊನೆ ಪಕ್ಷ ಈ ರೀತಿಯಾದರೂ ಕಾಲು ನೋಡಿ ಮುಂದಕ್ಕೂ ಹಿಂದಕ್ಕೂ ಆ್ಯಂಕಲ್ ಫ್ರಂಟ್ ಬ್ಯಾಕ್ ಎಲ್ಲ ಮಾಡಬೇಕು. ಇದೀಗ ನಾವು ಆಯ್ದ ಕೆಲವು ಯೋಗಾಸಗಳನ್ನು ಎಲ್ಲ ಗಮನಿಸೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ಈಗ ನಮ್ಮ ದೇಹವನ್ನು ವಜ್ರದಂತೆ ಕಾಪಾಡುವಂಗೆ ವಜ್ರಾಸನ, ಈ ಸಂಚಿಕೆಯ ಮಾಲಿಕೆಯಲ್ಲಿ ವಜ್ರಾಸನ ಶಶಾಂಕಾಸನ ಬಗ್ಗೆ ಎಲ್ಲ ಮಾಹಿತಿ ಪಡೆಯೋಣ. ವಜ್ರಾಸನ ಒಮ್ಮೆ ನಮಗೆ ಅಭ್ಯಾಸ ಆದರೆ ಯಾವುದೇ ರೀತಿಯ ಕಾಲು ಸೆಳೆತ, ಮಂಡಿ ನೋವು ಇತ್ಯಾದಿ ಎಲ್ಲ ಆದಷ್ಟು ಹತ್ತಿರ ಬರೋದಿಲ್ಲ, ಪೋಸ್ಟ್ಪೋಂಡ್ ಆಗ್ತದೆ. ಸಪೋಸಿಗೆ ನನಗೆ 40 ವರ್ಷದಲ್ಲಿ ಬರುವವರಿಗೆ 60-70 ಆಗ್ತದೆ. ಆದರೆ ಇದು ಮಂಡಿ ನೋವಿದ್ದಾಗ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಯಾರಿಗೆ ತುಂಬ ಮಂಡಿ ನೋವಿದ್ದವರು ಅವರು ಮಾಡೋದು ಬೇಡ. ಆದರೆ ಎಳೆ ಪ್ರಾಯದಲ್ಲಿ ಸ್ವಲ್ಪ ನಾರ್ಮಲ್ ಫಿಟ್ ಎಲ್ಲ ಇದ್ದಾಗ ನಾವು ವಜ್ರಾಸನ ಕಲಿತರೆ ನಮಗೆ ಇದು ಬಹಳ ಸಹಕಾರಿಯಾಗ್ತದೆ. ಬಂದ ವೇಳೆ ಈ ಕಾಲಿನ ಪಾದಗಳ ಮಣಿಗಂಟಿ ನೋವು, ಮಂಡಿ ನೋವಿನ ನಿಯಂತ್ರಣಕ್ಕೆ ವಜ್ರಾಸನ ಬಹಳ ಪರಿಣಾಮಕಾರಿ. ಈ ಆಸನ ಅಭ್ಯಾಸ ಆದರೆ ಉಂಟಲ್ಲ, ನೆಲದಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ಳೋದು. ಅದಕ್ಕೆ ನಾವು ತರಬೇತಿಯ ಸಂದರ್ಭದಲ್ಲಿ ಯಾವಾಗಲೂ ಎಲ್ಲ ಯೋಗ ಶಿಕ್ಷಕರು ಹೇಳೋದಾಗೆ, ಒಮ್ಮೆ ಪದ್ಮಾಸನ ವಜ್ರಾಸನ ನಮಗೆ ಕೈವಶ ಆಯಿತು, ನಾನು ನೋವಿಲ್ಲದೆ ಒಂದು 5 ನಿಮಿಷ ಕೂತಿದೆ ಅನ್ನತ್ತಾದರೆ ನೆಲದಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ಬೋದು. ಯಾವುದೇ ರೀತಿಯ ಮಂಡಿ ನೋವು, ಕಾಲು ಸೆಳೆತಲ್ಲ ಆದಷ್ಟು ಹತ್ತಿರ ತುಂಬ ಬೇಗ ಬರೋದಿಲ್ಲ. ಒಂದು 40 ಬಲ್ಲ 60-70 ಆಗ್ತದೆ, ಅಥವಾ 70 ಬಲ್ಲ 80-90 ಆಗ್ತಾರೆ. ಆದ ಕಾರಣ ಈ ವಜ್ರಾಸನ ಕಲಿತರೆ ಅದರಲ್ಲಿ ಬೇರೆ ಬೇರೆ ವಿನ್ಯಾಸಗಳ ಪ್ರಕಾರಗಳ ಆಸನ ಮಾಡೋದು. ಈಗ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಒಂದು ನೋಡಿ, ಹೃದಯದ ಆರೋಗ್ಯಕ್ಕೆ, ಹೃದಯದ ನೋವು ನಿವಾರಣೆಗೆ ಒಂದು ಒಳ್ಳೆಯ ಆಸನ ನೋಡೋಣ. ಪ್ರಥಮವಾಗಿ ಪರಸ್ಪರ ಬೆರಳನ್ನು ಹಿಡಿಬೇಕು, ಕೈಗಳನ್ನು ತಿರಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನದಲ್ಲಿ ವಿನ್ಯಾಸ ಹೇಳ್ತೀವಿ ಅಥವಾ ಪರ್ವತಾಸನ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ಕೈ ಕೆಳಗಿಳಿಸಬೇಕು. ಇದು ನಮ್ಮ ಶ್ವಾಸಕೋಶದ ಭಾಗಕ್ಕೆಲ್ಲ ಮೃದುವಾದ ವ್ಯಾಯಾಮ. ಇನ್ನೊಮ್ಮೆ ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್, ಈ ರೀತಿ ಇಲ್ಲಿ ಸಹಜ ಉಸಿರಾಟ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ಇಳಿಸಬೇಕು, ಪೂರ್ತಿ ಕೆಳಕ್ಕೆ ಮಂಡಿ ಮೇಲೆ. ಈ ರೀತಿ 3 ಬಾರಿ 6 ಬಾರಿ ಎಲ್ಲ ಮಾಡ್ಬೋದು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಶಶಾಂಕಾಸನ. ಶಶಾಂಕ ಎಂದರೆ ಮೊಲ. ಇದನ್ನು ನಾವು ಹೆಚ್ಚು ಈ ಒಂದು ಪ್ರಸಕ್ತ ಪರಿಸ್ಥಿತಿ ಯಾಕೆಂದರೆ ಈ ನಮ್ಮ ಇಲ್ಲಿ ಅನಾಹತ ಚಕ್ರ, ಹೃದಯ ಚಕ್ರ, ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಇದೆ. ಇಲ್ಲಿಯ ಬಿಳಿ ರಕ್ತಕಣಗಳು ನಾನು ಮುಂದಕ್ಕೆ ಬಗ್ಗಿದ ಕೂಡಲೇ ಅದರಲ್ಲಿ ವಿಶೇಷವಾಗಿ ಸರ್ವಾಂಗಾಸನ, ಸೇತು ಬಂದೆಲ್ಲ ಮಾಡೋ ಚೆನ್ನಾಗಿ ಹರಿತದೆ, ಇಲ್ಲಿಗೆ ಗಂಟಲಿಗೆ ಸೆಳೀತದೆ. ಅವಾಗ ಆ ಒಂದು ವೈರಸ್ ಇರುವಂಥದ್ದೆಲ್ಲ ಮಲ್ಟಿಪ್ಲೈ ಆಗೋದು ಕಡಿಮೆ ಆಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಬಹಳ ಸಹಕಾರಿ. ಶಶಾಂಕಾಸನ ಮೈಗ್ರೇನ್ ಹೆಡ್ಡೇಕ್ ಕಮ್ಮಿ ಆಗಲಿಕ್ಕೆ, ಹೊಟ್ಟೆಯ ಗ್ಯಾಸ್ಟ್ರಿಕ್ಕಿಗೆ, ಫೇಸ್ ಚಾರ್ಮ್ ಆಗಲಿಕ್ಕೆ, ಆಮೇಲೆ ಶಿರಸ್ಸಿಗೆ ರಕ್ತ ಸಂಚಲನೆ ಮತ್ತು ನರಮಂಡಲ ಸಚೇತನ, ಇದು ಬಹಳ ಉತ್ತಮವಾದಂತಹ ಭಂಗಿ. ಈ ಆಸನ ಬಂದರೆ ಪಕ್ಕ ಶೀರ್ಷಾಸನ ಎಲ್ಲ ಕೆಲವೊಮ್ಮೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೊನೆಯ ಪಕ್ಷ ಈ ಆಸನ ಕಲಿತು ಒಳ್ಳೆಯದು. ಆದರೆ ತೀರಾ ಮಂಡಿ ನೋವಿದ್ದವರಿಗೆ ಆಗೋದಿಲ್ಲ. ಸಾಮಾನ್ಯ ಸಾಧ್ಯವಾಗೋರು, ಇದು ತುಂಬ ಇಲ್ಲಿ ತಲೆದಿಂಬೆಲ್ಲ ಕೊಟ್ಟು ಕಷ್ಟ ಆಗೋರು, ತೀರಾ ಕಷ್ಟ ಆಗೋರು ಪ್ರಯತ್ನ ಪಡಬಹುದು. ಈಗ ಸಾಧ್ಯವಾಗೋರು ವಜ್ರಾಸನ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಒಮ್ಮೆ ಹಿಂದೆ ಬಾಗಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ನೋಡಿ, ಅಲ್ಲಿ ಬಾಗುವಾಗ ಬೆನ್ನು ಬಾಗಬಾರದು, ಸ್ಟ್ರೈಟ್ ಇರಬೇಕು, ಅಂದರೆ ಫುಲ್ಲು ಚಾಚಬೇಕು. ಅವಾಗ ಚಾಚಿದಾಗ ಏನಾಗ್ತದೆ ನೋಡಿ, ಅಲ್ಲಿ ಬೆನ್ನಿನ ಹುರಿಯ ಸ್ಪೈನಲ್ ಕಾರ್ಡ್ ಎಲ್ಲ ಸ್ಟ್ರೆಚ್ ಆಗ್ತದೆ, ಎಳೆತಕ್ಕೆ ಒಳಗಾಗಿ ಅಲ್ಲಿ ಸಾಕಷ್ಟು ರಕ್ತ ಸಂಚಲನೆ. ಇವನು ಬ್ಯಾಕ್ ಪೇನಿಗೆ ಸಹ ನಾವು ಸ್ವಲ್ಪ ಮಾಡಿ ಹೇಳ್ತೇವೆ. ಕ್ರಾನಿಕ್ ಬ್ಯಾಕ್ ಪೇನ್ ಅವರಿಗೆ ಅಷ್ಟು ಬೇಡ ಹೇಳ್ತೀವಿ. ಆಮೇಲೆ ಇಲ್ಲಿ ಕಣ್ಣು ಮುಚ್ಚಬೇಕು. ನೋಡಿ, ಇಲ್ಲಿ ಸಾಕಷ್ಟು ರಶ್ ಆಗ್ತಾ ಇಲ್ಲ. ಈಗ ಶೀರ್ಷಾಸನ ಆದರೆ ಫ್ಲೋ ಆಗ್ತದೆ, ಸಿಕ್ಕಾಪಟ್ಟೆ ರಶ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ.
ಇಲ್ಲಿ ಒಂಥರ ಸ್ಪ್ರೇ ಆದಾಗೆ ಶಿರಸ್ಸಿಗೆ ರಕ್ತ ಸಂಚಲನೆ ನರಮಂಡಲ ಸಚೇತ ಆಗಲಿ ಎಷ್ಟು ಬೇಕಷ್ಟು ರಕ್ತ ಸಂಚಾರ ಆಗ್ತಾ ಇರ್ತದೆ. ಕಣ್ಣು ಮುಚ್ಚಬೇಕು. ಇದೆಲ್ಲ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಅದಕ್ಕೆ ನೋಡಿ, ರಷ್ಯಾ ದೇಶದಲ್ಲಿ ಯೋಗಕ್ಕೆ ಡ್ರಗ್ಲೆಸ್ ಥೆರಪಿ ಹೇಳಿದ್ದಾರೆ. ಜಪಾನ್ ದೇಶದಲ್ಲಿ ಎನರ್ಜಿ ಮೆಡಿಸಿನ್. ಅವರು ನಮ್ಮ ಭಾರತೀಯ ಯೋಗವನ್ನು ಪ್ರತಿಯೊಂದು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದನ್ನು ಎಸ್ ಹೇಳಿದ್ದಾರೆ. ಅಂತಹ ಈ ಒಂದು ಶಶಾಂಕಾಸನ ಬಹಳ ಪ್ರಾಮುಖ್ಯವಾದ ಆಸನ. ಏನು ಈ ಕೋವಿಡ್-19 ಹೇಳ್ತೀವಲ್ಲ, ಸಾಮಾನ್ಯ ಸ್ವಲ್ಪ ನಾರ್ಮಲ್ ಇದ್ದವರು ಅಥವಾ ಕ್ವಾರಂಟೈನಲ್ಲಿದ್ದ ಜ್ವರ ಇಲ್ಲ ಅಂಥವ್ರು ಈ ಆಸನ ಖಂಡಿತವಾಗಿ ಸಹ ಮಾಡಬಹುದು. ಇಲ್ಲಿ 1 ನಿಮಿಷ 2 ನಿಮಿಷ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದ್ದುಕೊಂಡು ಎಲ್ಲ ಫ್ರೀಯಾಗಿರಬೇಕು. ಸ್ಥಿರಂ ಸುಖಂ ಆಸನಂ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಇದನ್ನು ಈ ರೀತಿ 2 ಬಾರಿ 3 ಬಾರಿ ಎಲ್ಲ ಅಭ್ಯಾಸ ಮಾಡಬಹುದು ಬಂಧುಗಳೇ. ಹಾಗೆ ನಾವು ಈ ರೀತಿ ಮುಂದೆ ಬಾಗಿದ ಹಾಗೆ ಹಿಂದೆ ಬಾಗುವ ಇವತ್ತೊಂದು ವೀರಾಸನ. ಈ ಹಿಂದೆ ನಾವು ಅರ್ಧ ಉಷ್ಟ್ರಾಸನ ಅದೆಲ್ಲ ಗಮನಿಸಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ. ಈಗೊಂದು ವೀರಾಸನ ನೋಡೋಣ. ವೀರಾಸನ ಇದರ ಬಗ್ಗೆ ಸಹ ಸಾಕಷ್ಟು ಮಾಹಿತಿ ಇದೆ ಬಂಧುಗಳೇ. ನಮ್ಮ ಗ್ರಂಥಗಳಲ್ಲಿ ಈ ರೀತಿ ಉಲ್ಲೇಖ ಇದೆ. ವೀರಾಸನೆ ಧ್ಯಾನಾಜುಷಾಣಾಂ ಋಷೇಣಾಂ. ವೀರಾಸನವು ಧ್ಯಾನಿಗಳಿಗೆ ಮತ್ತು ತಪಸ್ವಿಗಳಿಗೆ ಶ್ರೇಷ್ಠವಾದ ಆಸನ. ಈ ತಪಸ್ಸು ಮಾಡಲಿಕ್ಕೆ ವೀರಾಸ ಮಾಡಿಕೊಂಡು ಋಷಿಮುನಿಗಳು ಮಾಡ್ತಾಯಿದ್ರು ಅಂತ ಉಲ್ಲೇಖ ಇದೆ ಗ್ರಂಥಗಳಲ್ಲಿ. ಆದ ಕಾರಣ ವೀರಾಸ ಮಾಡೋದರಿಂದ ಕಾಲಿನ ಪಾದಗಳ ಮಣಿಗಂಟಿ ನೋವು ಮತ್ತು ತುಂಬ ಎಳೆತಕ್ಕೆ ಒಳ್ಳೆಯದು. ಇದು ಸ್ವಲ್ಪ ಸ್ಟ್ರೆಚ್ ಆಗ್ತದೆ. ನಮ್ಮ ಹೃದಯ ಚೆಸ್ಟಿನ ಭಾಗ ಎಲ್ಲ ಅವು ಸರಿಯಾಗಿ ಹೆಚ್ಚಿನ ಆಮ್ಲಜನಕ ಅದರ ಒಳಗೆ ಹೋಗಲಿಕ್ಕೆ ಬಹಳ ಸಹಕಾರಿ. ನೋಡೋಣ ವೀರಾಸನ. ಆದರೆ ಕಾಂಟ್ರಾಇಂಡಿಕೇಶನ್ ಇದೆ. ತುಂಬ ಮಂಡಿ ನೋವು ಅಥವಾ ಬೇರೆ ಬೇರೆ ಸಮಸ್ಯೆ, ಸೊಂಟ ನೋವು ಎಲ್ಲ ಇದ್ದವರು ಮಾಡೋದು ಬೇಡ. ಒಮ್ಮೆ ಅಭ್ಯಾಸ ಆದರೆ ಬಹಳ ಸುಲಭ ಇದು. ಅದಕ್ಕೆ ನಾವು ಎಳೆಯ ಪ್ರಾಯದಲ್ಲಿ ವಿದ್ಯಾರ್ಥಿಗಳು ಯೋಗ ಕಲಿಯಿರಿ ಹೇಳೋದಾಗಿ. ಯಾಕೆಂದರೆ ವಯಸ್ಸಾಗ್ತಾ ಹೋದರೆ ನಮ್ಮ ಬಿಗಿತ ಸ್ಟಿಫ್ನೆಸ್ ಇರ್ತದೆ. ಕಲಿಬೋದು, ಸ್ವಲ್ಪ ಟೈಮ್ ಬೇಕಾಗ್ತದೆ. ಮಕ್ಕಳಾದರೆ ಬೇಗ ಬೇಗ ಕಲೀಲಿಕ್ಕೆ ಸುಲಭ. ಈಗ ವೀರಾಸನಲ್ಲಿ ಒಮ್ಮೆ ಮೊಣಕಾಲು ಊರಿ ಮಂಡಿ ಊರಿ ಮೇಲೆ ಬರಬೇಕು, ನೀಲ್ ಡೌನ್. ಆಮೇಲೆ ಕಾಲು ಸ್ವಲ್ಪ ಹಿಂದೆ ಅಗಲಿಸಬೇಕು ಮತ್ತು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಗಮನಿಸಿ ಬನ್ನಿ. ಇಲ್ಲಿ ಸೀಟು ನೆಲಕ್ಕೆ, ನಮ್ಮ ಪೃಷ್ಠದ ಭಾಗ ನೆಲಕ್ಕಿರಬೇಕು. ಆಮೇಲೆ ಹಸ್ತ ಹೀಗೆ ಇಲ್ಲಿ ಹೀಗೆ ಒಮ್ಮೆ ಮುದ್ದೆ ಮಾಡಿ. ಇದು ವೀರಾಸನದ ಆರಂಭದ ಹಂತ. ಅದರ ಸುಪ್ತ ವೀರಾಸನ ನೋಡೋಣ. ಸುಪ್ತ ವೀರಾಸನ ಮಾಡೋ ಮುಂಚೆ ನಾವು ಒಮ್ಮೆ ವೀರಾಸ ತೋರಿಸ್ತೇವೆ. ಪರಸ್ಪರ ಬೆರಳನ್ನು ಹೆಣೆದು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ ಗಮನಿಸಿಕೊಂಡು ನೋಡಿ. ಇಲ್ಲಿ ಆ್ಯಂಕಲ್, ಕಾಲಿನ ಭಾಗ, ಮಂಡಿ ಸಾಕಷ್ಟು ಸ್ಟ್ರೆಚ್ ಆಗುತ್ತೆ ಮತ್ತು ಸರಿಯಾಗಿ ರಕ್ತ ಸಂಚಾರ ಇಲ್ಲಿ ಆಗ್ತಾ ಇರ್ತದೆ ನೋಡಿ. ಇಲ್ಲಿ ಭುಜಗಳ ಭಾಗ, ಬೆನ್ನಿನ ಭಾಗ, ರಕ್ತ ಸಂಚಾರ, ಶ್ವಾಸಕೋಶಕ್ಕೆಲ್ಲ ಮೃದುವಾದ ವ್ಯಾಯಾಮ, ಹೃದಯಕ್ಕೆ ಮೃದುವಾದ ವ್ಯಾಯಾಮ. ಇಲ್ಲಿ ಸ್ವಲ್ಪ ತಿದ್ದುಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ಬರಬೇಕು ಬಂಧುಗಳೇ. ಇಲ್ಲಿ ಪ್ರಮುಖವಾಗಿ ನೋಡಬೇಕಾದ್ದು ನಮ್ಮ ಲಂಗ್ಸ್ ಕೆಪ್ಯಾಸಿಟಿಗೆ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ, ಹೊಟ್ಟೆ ಗ್ಯಾಸಿಗೆ ಮತ್ತು ಬೆನ್ನು ನೋವು ಕಮ್ಮಿ ಆಗಲಿಕ್ಕೆ ಒಳ್ಳೆಯದು. ಇದೆಲ್ಲ ಕ್ರಾನಿಕ್ ಬ್ಯಾಕ್ ಪೇಯ್ನ್, ಸೊಂಟ ನೋವು ಬ್ಯಾಕ್ ಪೇಯ್ನ್ ಇದ್ದವರಿಗೆ ಕಷ್ಟ. ಆದರೆ ಏನು ಸ್ವಲ್ಪ ಇದೆ ಅಂಥವ್ರು ಇದನ್ನು ಮಾಡ್ತಾ ಇದ್ದಾಗ ಬೆನ್ನು ಬಲ ಆಗ್ತದೆ, ಸೊಂಟವು ಬಲ ಆಗ್ತದೆ. ಅಭ್ಯಾಸ ಮಾಡೋ ವಿಧಾನ 1-2 ಕೈಯನ್ನು ನೋಡಿ, ಅಲ್ಲಿ ಈ ಕಾಲಿನ ಪಾದಕ್ಕೆ ಅಲ್ಲಿ ಟಚ್ ಮಾಡಿ ಅಲ್ಲಿ ಮೊಣಕೈ ನೆಲಕ್ಕೆ ತಾಗಿಸಿ ನಿಧಾನವಾಗಿ ಹಿಂದೆ ಹೊರಗಬೇಕು. ಪೂರ್ತಿ ಹಿಂದೆ ಆ ರೀತಿ ಸ್ಟ್ರೆಚ್ ಮಾಡ್ತಾ ಇರಬೇಕು. ಮತ್ತು 2 ಕೈಯನ್ನು ಹಿಂದೆ ಚಾಚಬೇಕು. ಇದೀಗ ನಾವು ಕೈ ಸೊಪ್ಪಾಗಲ್ಲ ನೋಡಿ. ಇಲ್ಲಿ ವೀರಾಸ ಮಂಡಿ ಜೋಡಣೆ ಮಾಡಬೇಕು. ಇದೆಲ್ಲ ಕರೆಕ್ಟ್ ಇದೆ. ಈ ಆಸನ ಮಾಡೋದ್ರಿಂದ ಗಮನಿಸಿ ಬಂದ ವೇಳೆ ಹೊಟ್ಟೆಯ ಭಾಗ, ಎದೆಯ ಭಾಗ ಎಲ್ಲ ಎಳೆತಕ್ಕೆ ಒಳಗಾಗ್ತದೆ. ಆವಾಗ ಸ್ಟ್ರೆಚ್ ಆಗ್ತದೆ. ಯಾವುದೇ ರೀತಿಯ ಸೊಂಟ ನೋವು, ಬೆನ್ನುವೆಲ್ಲ ಇದು ಅಷ್ಟು ಕಾಡೋದಿಲ್ಲ. ಮತ್ತು ಶ್ವಾಸಕೋಶದ ಭಾಗ ತುಂಬ ಬಲಿಷ್ಠ ಆಗುತ್ತೆ. ಯಾಕಂದರೆ ಇಲ್ಲಿ ತುಂಬ ಚಾಚಿಕೊಳ್ತದೆ, ಸ್ಟ್ರೆಚ್ ಆಗ್ತದೆ. ಆವಾಗ ಹೆಚ್ಚಿನ ಆಮ್ಲಜನಕ ಸುಲಭವಾಗಿ ಒಳಗೆ ಹೋಗಲಿಕ್ಕೆ ಮತ್ತು ಗಾಳಿ ಸಂಚಾರಕ್ಕೂ ಈಸಿ ಆಗ್ತದೆ. ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ. ಯಾಕಂದರೆ ಬೆನ್ನಿನ ಭಾಗ ಒಳ್ಳೆ ಸ್ಟ್ರೆಚ್ ಆಗೋ ಕಾರಣ. ಹೃದಯಕ್ಕೂ ಮೃದುವಾದ ವ್ಯಾಯಾಮ ನೋಡಿ. ಒಂಥರ ರಿಲ್ಯಾಕ್ಸ್ ಆಗಲಿಕ್ಕೆ ಒಳ್ಳೆ ಆಗ್ತದೆ. ಕಲೀಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ. ಒಮ್ಮೆ ಅಭ್ಯಾಸ ಆದರೆ ಸುಲಭ. ಅದಕ್ಕೆ ನಾವೇನು ಮಾಡ್ತೀವಿ, ಕೆಳಗಡೆ ಪಿಲ್ಲೋ ಕೊಡಿ, ದಿಂಬು ಕೊಡಿ. ಇವನ್ ನಾವು ಗರ್ಭಿಣಿ ಸ್ತ್ರೀಯರಿಗೂ ಸಹ ಇಲ್ಲಿ 5-6 ಪಿಲ್ಲೋ ಕೊಟ್ಟು ಅದರಲ್ಲಿ ಒರಗಿಸಿ ಅವರಿಗೆ ಮಾಡ್ಬೋದು. ಯಾಕೆಂದರೆ ಅವರ ಪೆಲ್ವಿಕ್ ರೀಜನ್ ಡೆಲಿವರಿ ಆಗುವಾಗ ಆ ಪೆಲ್ವಿಕ್ ರೀಜನ್, ಬೆನ್ನಿನ ಹುರಿ, ಬಿಗಿತ ಫ್ರೀ ಆಗಬೇಕು. ಅದಕ್ಕೆ ಏನು ಗರ್ಭಿಣಿ ಸ್ತ್ರೀ 5-6 ತಿಂಗಳಾದ ಮೇಲೆ ಹಿಂದೆ ದಪ್ಪದ ಬಿಲ್ಲೋ ಕೊಟ್ಟು ಇಲ್ಲಿ ಬ್ಯಾಕಿನ ಹಿಂದೆ ಕೊಟ್ಟು ಅದಕ್ಕೆ ಹಾಗೆ ಹೊರಗಿದಾಗ ಈಸಿ ಡೆಲಿವರಿ ಆಗಲಿಕ್ಕೆ ಸಹ ಬಹಳ ಸಹಕಾರಿ. ಇದು ಸುಪ್ತ ವೀರಾಸನ, ಉತ್ತಮವಾದಂಥ ಭಂಗಿ ಬಂಧುಗಳೇ. ಇಲ್ಲಿ ಸಹಜ ಉಸಿರಾಟ, ಕಣ್ಣು ಮುಚ್ಚಬಹುದು ಅಥವಾ ಹಾಗೆ ಇರ್ಬೋದು. ಟೋಟಲಿ ಫ್ರೀ, ನಾರ್ಮಲ್ ಬ್ರೀತ್. ಆಮೇಲೆ ಬರುವ ವಿಧಾನ ಗಮನಿಸೋಣ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಅದೇ ಕೈಯನ್ನು ಅಲ್ಲಿಟ್ಟು ಮೊಣಕೈಯ ಆಧಾರದಿಂದ ಮೆಲ್ಲಗೆ ಎದ್ದೇಳಬೇಕು. ಹಾಗೆ ನೋಡಿ, ಆ ರೀತಿ ಮೆಲ್ಲಗೆ ಎದ್ದೇಳಿ ಪುನಃ ವೀರಾಸನದಿಂದ ವಜ್ರಾಸನ ಭಂಗಿಗೆ ಬರಬೇಕು. ರಿಲ್ಯಾಕ್ಸ್, ಮತ್ತು ಕಾಲನ್ನು ಬಿಡಿಸಿ ರಿಲ್ಯಾಕ್ಸ್ ಮಾಡ್ಬೋದು. ಇದಿಷ್ಟು ವೀರಾಸನ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಗಳು.
ಆತ್ಮೀಯ ಯೋಗ ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ಆಯ್ದ ಆಸನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ. ಆಸನ ಆದ ಮೇಲೆ ಶವಾಸನ ಅಭ್ಯಾಸ ಮಾಡಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಗಮನಿಸಿದ್ದೇವೆ. ಇನ್ನೀಗ ಪ್ರಾಣಾಯಾಮ, ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ, ಇದು ಸಹ ನಮ್ಮ ಶ್ವಾಸಕೋಶದ ಸಾಮಾನ್ಯ. ಇದೆಲ್ಲ ಮುಂಜಾನೆ ಬೆಳಿಗ್ಗೆ ನಿತ್ಯ ನಿರಂತರ ಮಾಡಬೇಕು. ನಾಡಿ ಶುದ್ಧಿ ಪ್ರಾಣಾಯಾಮ ನೋಡೋಣ. ಎಡಕೈ ಚಿನ್ಮುದ್ರೆ, ಬಲಕೈ ನಾಸಿಕ ಮುದ್ರೆ, ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ. ಈ ರೀತಿ ನಿಧಾನವಾಗಿ ಈ ನಾಸಿಕ ಮುದ್ರೆ ಅಂದರೆ ಬಲಕೈಯಿಂದ ಮೂಗಿನ ಬಲಬದಿ ಮುಚ್ಚಿ, ಕ್ಲೋಸ್ ದ ರೈಟ್ ನಾಸ್ಟ್ರಿಲ್ಸ್. ನೋಡಿ, ಈಗ ಮೂಗಿನ ಎಡಬದಿಯಿಂದ ಉಸಿರನ್ನು ತೆಗೆದುಕೊಂಡು ಬಲಬದಿಯಲ್ಲಿ ಉಸಿರು ಬಿಡಬೇಕು. ಹಾಗೆ ಎಲ್ಲಿ ಉಸಿರು ಬಿಟ್ಟಿದ್ದೀರಿ ಅಲ್ಲೇ ಉಸಿರನ್ನು ತೆಗೆದುಕೊಂಡು, ಅಂದರೆ ಬಲಬದಿಯಿಂದ ತೆಗೆದುಕೊಂಡು ಎಡಬದಿಯಲ್ಲಿ. ಇನ್ನೊಮ್ಮೆ ಗಮನಿಸೋಣ. ನೋಡಿ, ಈಗ ಮೂಗಿನ ಎಡಬದಿಯಿಂದ ಉಸಿರು ತೆಗೆದುಕೊಂಡು ನಿಧಾನವಾಗಿ ಎಡಬದಿಯಲ್ಲಿ ಈ ರೀತಿ ಬಲಬದಿಯಲ್ಲಿ ಬಿಡಬೇಕು. ಹಾಗೆ ಬಲಬದಿಯಿಂದ ತೆಗೆದುಕೊಂಡು ಎಡಬದಿಯಲ್ಲಿ. ಇದು ಮಾತ್ರ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವೇ. ಇಲ್ಲಿ ಕುಂಭಕ ಬೇಡ, ಅದಕ್ಕೆಲ್ಲ ಹೆಚ್ಚು ಪರಿಣತಿ ಹೊಂದಿದ ಮೇಲೆ ಕುಂಭಕ ಮಾಡಿಕೊಂಡು ಮಾಡ್ಬೋದು. ಈ ಆರಂಭದಲ್ಲಿ ನಾವು ಹೆಚ್ಚೊತ್ತು ಬೇಡ ಹೇಳ್ತೀವಿ, 1-2 ಸೆಕೆಂಡ್ ಬೇಕಾದ್ರೆ ಮಾಡ್ಬೋದು. ಯಾಕೆಂದರೆ ಸರಿಗೆ ಅಭ್ಯಾಸ ಆಗಬೇಕು. ಅದಕ್ಕೆ ಈ ಪ್ರಾಣಾಯಾಮಕ್ಕೆ ಸಾಕಷ್ಟು ಮಾಹಿತಿ ಇದೆ ಬಂಧುಗಳೇ. ಯಾಕೆ ಈ ಹಠಯೋಗ ಪ್ರದೀಪಿಕೆಯಲ್ಲಿ ಸ್ವಾತ್ಮಾರಾಮ ಋಷಿಗಳು ಅದರ ಬಗ್ಗೆ ಒಂದು ವ್ಯಾಖ್ಯಾನ ಹೇಳಿದೆ. ಯಾಕಂದರೆ ಪ್ರಾಣಾಯಾಮವನ್ನು ಬಹಳ ಜಾಗೃತಿಕತೆಯನ್ನು ಮಾಡಿ, ಅದು ವ್ಯತ್ಯಾಸ ಆಗಬಾರ್ದು. ಯಥಾ ಸಿಂಹೋ ಗಜೋ ವ್ಯಾಘ್ರೋ ಭವೇದ್ವಶ್ಯ ಶನಿ ಶನಿ ತಥೈವ ಸೇವಿತೋ ವಾಯು ಅನ್ಯತಾ ಹಂತಿ ಸಾಧಕಂ. ನಾನು ಒಟ್ಟಾರೆಯಾಗಿ ತಪ್ಪಾಗಿ ಮಾಡಿದರೆ ಬೇರೆ ಬೇರೆ ಅಡ್ಡ ಪರಿಣಾಮ ಇದೆ. ಅದಕ್ಕೆ ನಾವು ಆರಂಭದಲ್ಲಿ 3 ಬಾರಿ ಮಾಡಿ, 6 ಬಾರಿ ಮಾಡಿ, ಹೇಗೆ ಪ್ರಾಣಿಗಳನ್ನು ಸಿಂಹಗಳನ್ನು ಹೇಗೆ ಪಳಗಿಸ್ತಾರೆ ಅದೇ ರೀತಿ ನಮ್ಮ ಪ್ರಾಣವಾಯುವನ್ನು ಹೋಗಿ ಪಳಗಿಸಬೇಕು. ಡೈಲಿ 3 ಬಾರಿ 6 ಬಾರಿ ಹೆಚ್ಚು ಮಾಡ್ತಾ ಮಾಡ್ತಾ ಅದು ನಮಗೆ ಗೊತ್ತಾಗ್ತದೆ. ನಾವು ಒಮ್ಮೆಕ್ಕೆ ಗುರುಮುಖೇನ ಕಲಿಬೇಕು ಹೇಳೋ ಉದ್ದೇಶ ಆಗಿ. ಹಾಗೂ ನೀವು ಮಾಡುವಾಗ ನಿಮ್ಮ ಅನುಭವಗಳನ್ನು ನೀವು ಶೇರ್ ಮಾಡ್ತೀರಿ. ಹಾಗೂ ಅವ್ರು ಹೀಗೆ ಮಾಡಿ ಯೋಗ ಗುರುಗಳು ಅದರ ಬಗ್ಗೆ ಮಾಹಿತಿಯೆಲ್ಲ ನೀಡ್ತಾರೆ ಬಂಧುಗಳೇ. ಆದ ಕಾರಣ ಈ ಪ್ರಾಣ ಒಂದು ವ್ಯಾಯಾಮದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇನ್ನೀಗ ನಾವು ನೇರವಾಗಿ ಮುದ್ರಾ ಯೋಗ, ಈ ಯೋಗ ಪ್ರಾಣಾಯಾಮ ಎಲ್ಲ ನಾವು ಬೆಳಿಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಅದರ ಸೂಚನೆ ನಿಯಮ ಈ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿದ್ದೇವೆ. ಇನ್ನೀಗ ಮುದ್ರಾ ಯೋಗ, ಇದು ನಮ್ಮ ಕೈ ಬೆರಳುಗಳ ವ್ಯವಸ್ಥಿತ ಚಾಲನೆಯಲ್ಲಿ ಮಾಡಿ. ನೋಡಿ, ಮುದ್ರೆಗಳು ಎಂದರೆ ಯೋಗದ ಅಂಶವೆಂದು ಪರಿಗಣಿಸಲಾಗಿದೆ. ಕುಲಾರ್ಣವ ಗ್ರಂಥದಲ್ಲಿ ಇದರ ಬಗ್ಗೆ ಮುದ್ದಂದರೆ ಸಂತೋಷ, ದ್ರವ ಎಂದರೆ ಒಳಕ್ಕಿಳಿದು. ನಮ್ಮಲ್ಲಿರುವ ಸಂತೋಷ ಅಂದರೆ ಹ್ಯಾಪಿ ಹಾರ್ಮೋನ್ಸ್ ಬರಲಿಕ್ಕೆ ನಾವು ಊಟ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಜಿಮ್ ಮಾಡ್ತೀವಿ, ವಾಕಿಂಗ್ ಹೋಗ್ತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಹೊರಗೆ ಹೋಗಿ ವೇಸ್ಟ್ ಆಗ್ತಾಯಿದೆ. ನಮ್ಮ ದೇಹದಲ್ಲಿ ಪಂಚಭೂತಗಳಿವೆ. ಈ 5 ಬೆರಳು ಪಂಚಭೂತಗಳನ್ನು ಪ್ರತಿನಿಧಿಸ್ತದೆ. ನೋಡಿ, ಇದು ಅಗ್ನಿತತ್ವ, ಇದು ವಾಯು, ಇದು ಆಕಾಶ, ಇದು ಪೃಥ್ವಿ ವರುಣ. ಇದಕ್ಕೆ ಇದರದ್ದೇ ಆದ ಕೆಲಸಗಳಿವೆ. ಇದು ಹೀಟ್ ಮ್ಯಾನೇಜ್ಮೆಂಟ್, ಇದು ನಮ್ಮ ಏರ್ ಸರ್ಕ್ಯುಲೇಷನ್ ಬಗ್ಗೆ, ಇದು ಮೈಂಡ್ ಮ್ಯಾನೇಜ್ಮೆಂಟ್, ಇದು ಮೂಳೆಗಳು, ಮಾಂಸಖಂಡಗಳು, ಮೇದೋಜೀರಕ ಇತ್ಯಾದಿ ಎಲ್ಲ ಸರಿ ಮಾಡೋದು. ಇದೆಲ್ಲ ಇದು ಜಲತತ್ವ, ನನ್ನಲ್ಲಿರುವ ನೀರಿನಂಶ. ಇದೆಲ್ಲ ಸಮತೋಲನ ಮಾಡಲಿಕ್ಕೆ ಮುದ್ರೆ ಮಾಡೋದು. ಈಗ ನಾನು ಒಂದಕ್ಕೊಂದು ಟಚ್ ಮಾಡಿದ ಕೂಡಲೇ ಇದರ ಪ್ರತಿನಿಧಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದು, ಇದರ ಮೇನ್ ಇದು ಹೆಬ್ಬೆರಳು ಅಗ್ನಿ. ಒಂದು ಬೆರಳಿಗೆ ಒಂದು ಸ್ಪರ್ಶ ಆದ ಕೂಡಲೇ ಅದು ಬ್ಯಾಲೆನ್ಸ್ ಮಾಡಿಕೊಡ್ತದೆ. ಈಗ ನೋಡಿ, ಅಗ್ನಿ ಮತ್ತು ವಾಯು ಇದು ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಈ ಕೈಗಳಲ್ಲಿ 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನೋಡಿ, ಇದು ಸೂರ್ಯಾಯ ನವಗ್ರಹಗಳು, ಸೂರ್ಯಾಯ ಚಂದ್ರಾಯ ಮಂಗಳಾಯ, ಚಿಕ್ಕ ಬೆರಳು ಬುಧಾಯ ಚ, ತೋರು ಬೆರಳು ಗುರು, ಹೆಬ್ಬೆರಳು ಶುಕ್ರ, ಮಧ್ಯದ ಬೆರಳು ಶನಿಭ್ಯಶ್ಚ, ರಾಹವೇ ಕೇತವೇ ನಮಃ. ಈ ನಮಗೆ ಗ್ರಹಗಳಿವೆ. ಗ್ರಹಗಳ ದೋಷ ಬಗ್ಗೆ ಎಲ್ಲ ಸಾಕಷ್ಟು ಅದರ ಬಗ್ಗೆ ಎಲ್ಲ ಹೇಳ್ತಾರೆ ನಮ್ಮ ಹಿರಿಯರು. ಆ ಗ್ರಹಗಳ ಶಾಂತಿಗೆ ಪತಾಕ ಹಸ್ತ ಮುದ್ದೆಯಲ್ಲಿ ಅದಕ್ಕೆ ಬೇಕಾದ ನವಗ್ರಹ ಶಾಂತಿ ಮಂತ್ರ ಮಾಡಿ ಹೇಳ್ತೇವೆ. ಹಾಗೆ ನಮ್ಮ ಬೆರಳುಗಳಲ್ಲಿ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮತ್ತು ಗ್ರಹಗಳಿಗೆ ಶಾಂತಿಗೆ ಮುದ್ರಾ ಯೋಗ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತೇವೆ ಬಂಧುಗಳೇ. ಈ ಸಂಚಿಕೆಯಲ್ಲಿ ಕೆಲವು ಆಯ್ದ ಮುದ್ರೆಗಳನ್ನು ಮಾಡೋಣ. ಎಂದಿನಂತೆ ಪ್ರಥಮವಾಗಿ ಪ್ರಾಣ ಮುದ್ರೆ. ಇದು ನಮ್ಮ ಪ್ರಾಣ ವೀಕ್ ಆಗಬಾರ್ದು, ಪ್ರಾಣಶಕ್ತಿ ಹೆಚ್ಚಲಿಕ್ಕೆ ಪ್ರಾಣ ಮುದ್ರೆ. ಈ ರೀತಿ ಕಣ್ಣು ಮುಚ್ಚಿ ಮಾಡ್ಬೋದು ಅಥವಾ ಕಣ್ಣು ತೆರೆದು ಮಾಡ್ಬೋದು, ಯಾವ ಹೊತ್ತಿಗೂ ಮಾಡ್ಬೋದು. ನಾನು ಒಂದು 2 ನಿಮಿಷ ಮಾಡಿಸೋ ವರ್ಕೌಟ್ ಆಗ್ತದೆ. ಹೇಗೆ ನಾನು ಅಲ್ಲಿ ಸ್ವಿಚ್ ಹಾಕಿದರೆ ಲೈಟ್ ಆನ್ ಆಗ್ತದೆ, ಕರೆಂಟ್ ಬಿಲ್ ಬರ್ತದೆ. ಸ್ವಿಚ್ ಆಫ್ ಆದರೆ ಹೇಗೆ ಲೈಟ್ ಆಫು, ಕರೆಂಟ್ ಬಿಲ್ ಬರೋದಿಲ್ಲ. ಈಗ ನಾನು ಸ್ವಿಚ್ ಹಾಕಿದೆ ನೋಡಿ, ಸ್ವಿಚ್ ಹಾಕಿ ಈಗ ಇಲ್ಲಿ ಒಳಗೆ ಚಾರ್ಜ್ ಆಗ್ತಾ ಇರ್ತದೆ. ಇಲ್ಲಿ ಅಗ್ನಿ, ಇದು ಜಲತತ್ವ, ಇದು ಪೃಥ್ವಿ ತತ್ವ. ಈಗ ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ 108 ಬಾರಿ ಹೇಳಬೇಕು. ಕೊನೆ ಪಕ್ಷ 16, 32, 64, 108 ಎಲ್ಲ ಹೇಳ್ಬೋದು.
ಇದೊಂದು ನಿತ್ಯ ನಿರಂತರ ಅಭ್ಯಾಸ. ಈಗ ಮಂತ್ರ ಬೇಡ ಅಂತೆ ಹೀಗೆ ಒಂದು 10 ನಿಮಿಷ ಮಾಡಿಸೋ ಅಲ್ಲಿ ಕೆಲಸ ನಿರ್ವಹಣೆ ಆಗ್ತಾ ಇರ್ತದೆ ಬಂಧುಗಳೇ. ಹಾಗೆ ಇನ್ನೊಂದು ಮುದ್ರೆಯ ಬಗ್ಗೆಯ ಮಾಹಿತಿ ಕರೆಯೋಣ. ಮಧುಮೇಹದ ನಿಯಂತ್ರಣಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಮಧುಮೇಹಿಗಳು ಯಾವುದು ಮಾಡಿ, ಯಾಕಂದರೆ ಅದಕ್ಕೆ ಬೇಕಾದ ವೈದ್ಯರ ಉಪಚಾರ ಅದೆಲ್ಲ ಬೇಕು, ಯಾಕಂದರೆ ಅಲ್ಲಿ ಎಷ್ಟಿದೆ ಏನು ತಾನು. ಆದರೆ ಹಿಂದೆ ನಮ್ಮ ಗ್ರಂಥಗಳಲ್ಲಿ ಮುದ್ರಾಶಾಸ್ತ್ರದಲ್ಲಿ ಪ್ರಾಣಮುದ್ರೆ ಮಾಡಿ ಅವರು ಅಪಾನ ಮುದ್ರೆ ಮಾಡಿ ಅಂತ ಹೇಳ್ತಾರೆ ನೋಡಿ. ಅಪಾನ ಮುದ್ರೆ, ಅಪಾನ ಅಂದರೆ ಜಿಂಕೆ, ಇದು ಪ್ಯಾಂಕ್ರಿಯಾಸ್ ಅಟ್ಯಾಕ್ ಆಗಲಿಕ್ಕೆ. ಅದರ ನೋಡಿ ಇದು ಹೆಬ್ಬೆರಳು ಅಲ್ವಾ, ಇದು ಮಧ್ಯದ ಬೆರಳು ಶನಿಗ್ರಹ, ಇದು ಸೂರ್ಯಗ್ರಹ. ಈಗ ನಾನು ಇಂಜೆಕ್ಟ್ ಮಾಡಿದಾಗ ಇಲ್ಲಿ ಬೆಂಕಿ ಹೀಟ್ ಕೊಟ್ಟ ಒಳ್ಳೆ ಇಲ್ಲಿ ಇನ್ಸುಲಿನ್ ಶುರು ಮಾಡ್ತದೆ, ಪ್ರೊಡಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಈ ಮುದ್ರೆ ಧಾರಣೆ ಮಾಡಿಕೊಂಡು ಇದಕ್ಕೂ ಸಹ ಮಂತ್ರ ಹೇಳ್ತಾರೆ. ಇದರ ಮಂತ್ರ ಮಾತ್ರ ಅವರ ವಯೋಮಿತಿಯಷ್ಟು ಹೇಳ್ತಾರೆ. ಓಂ ಹ್ರೀಂ ಪಶುಪತಯೇ ರೋಗ ನಾಶಾಯ ಪಟ್. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಮಂತ್ರ ಬೇಕಾದ ಹೇಳ್ಬೋದು, ಮಂತ್ರ ಬೇಡ ಅರ್ಧ ಗಂಟೆ ಕಡ್ಡಾಯ ಮಾಡಬೇಕು. ಒಮ್ಮೆಗೆಲ್ಲ 10 ನಿಮಿಷ ಅಥವಾ 5 ನಿಮಿಷ ಮಾಡಿ ಒಂದು ಅರ್ಧ ಗಂಟೆ ಮಾಡಿ. ಯಾರಿಗೆ ಮಧುಮೇಹ ಇದೆ ಇದರಲ್ಲಿ ನೀವು ಟೆಸ್ಟ್ ಮಾಡಿ ಒಂದು ಪ್ರಯೋಗಿಸಿ ಒಮ್ಮೆ ನೋಡಿ ಆಸಕ್ತರು. ನಮ್ಮಲ್ಲಿ ಭಾಳಷ್ಟು ಮಂದಿ ಒಳ್ಳೆಯದಾಗ್ತದೆ, ಒಂಥರ ಮೈಂಡ್ ಡೈವರ್ಟ್ ಆಗ್ತದೆ, ಮೈಂಡ್ ಕೂಲ್ ಆಗ್ತದೆ. ಆವಾಗ ನ್ಯಾಚುರಲ್ ಆಗಿ ನಮ್ಮ ಇಡೀ ಇರೋದು ನಮ್ಮ ಮನಸ್ಸು, ಯಾವಾಗ ಮನಸ್ಸು ಒಂಥರ ಬ್ಯಾಲೆನ್ಸ್ ಆಗಿ ಕೂಲಾಗಿ ಸಮತೋಲನ ಆಯಿತು ಹಾಗೂ ತತ್ವಗಳು ಸಮತೋಲನ ಇಲ್ಲಿ ಕರೆಕ್ಟಾಗಿ ವರ್ಕೌಟ್ ಆಗ. ಈಗ ಟಚ್ ಮಾಡಿದ್ರೆ ಇಲ್ಲಿ ಅದರ ಕೆಲಸ ಎಲ್ಲ ನಿರ್ವಹಣೆ ಮಾಡಲಿಕ್ಕೆ. ಆದರೆ ಮಂತ್ರ ಅವರ ವಯಸ್ಸಷ್ಟೇ ಮಾತ್ರ ಹೇಳಲಿಕ್ಕೆ, ಆದರೆ ಮುದ್ರೆ ಮಾತ್ರ ಅರ್ಧ ಗಂಟೆ ಮಾಡಬೇಕು. ಇದು ಮಧುಮೇಹ ರೋಗಿಗಳು. ಅದರೊಟ್ಟಿಗೆ ಅವರು ಹೃದಯ ಮುದ್ರೆ ಮಾಡಬೇಕು. ಇದು ಹೊಟ್ಟೆಯ ಗ್ಯಾಸ್ಟ್ರಿಕ್ಕಿಗೆ ಅಥವಾ ಏನು ಹಾರ್ಟಿಗೆಲ್ಲ ತೊಂದರೆ ಬಾರಿ, ಹೃದಯ ಸಮಸ್ಯೆ ನಿವಾರಣೆಗೆ ಹೃದಯ ಮುದ್ರೆ ನೋಡಿ ರೀತಿ. ಇದು ಒಂದು 10 ನಿಮಿಷ. ಓಂ ನಮಃ ಶಿವಾಯ ಅಂತೇಳಿ ಆಸಕ್ತರು ಮಂತ್ರ ಪಠಿಸಬಹುದು. ಈ ಮುದ್ರೆಯನ್ನು ಯಾವ ಹೊತ್ತಿಯೂ ಮಾಡೋದು, ಎನಿ ಟೈಮ್ ಎನಿವೇ ಎನಿ ಪ್ಲೇಸ್. ಮುಂಜಾನೆ ಮಾಡಿದರೆ ವಿಶೇಷ. ಇದಿಷ್ಟು ಸಂಕ್ಷಿಪ್ತ ಮುದ್ರಾ ಯೋಗದ ಬಗ್ಗೆ ಮಾಹಿತಿ. ಈ ಎಲ್ಲ ಮುದ್ರೆಗಳನ್ನು ಮಾಡುವಾಗ ಆರಂಭದಲ್ಲಿ ನಾವು ಪ್ರಾಣಮುದ್ರೆ ಮಾಡಬೇಕು ಬಂಧುಗಳೇ. ಚಿಕಿತ್ಸಾ ರೂಪದಲ್ಲಿ ಪುನಃ ಕೊನೆಗೆ ಪ್ರಾಣಮುದ್ರೆ ಮಾಡಬೇಕು. ಈಗ ಪುನಃ ನಾವು ಡಯಾಬಿಟಿಕ್ಕಿಗೆ ಪ್ರಾಣಮುದ್ರೆ 10 ನಿಮಿಷ, ಅಪಾನ ಮುದ್ರೆ 30 ನಿಮಿಷ, ಮಂತ್ರ ಬೇಕಾದರೆ ಹೇಳ್ಬೋದು, ಅವರ ವಯೋಮಿತಿಯಷ್ಟು ಇದು. ಆಮೇಲೆ ಹೃದಯ ಮುದ್ರೆ ಒಂದು 10 ನಿಮಿಷ ಸಾಕು. ಓಂ ನಮಃ ಶಿವಾಯ ಅಂತೇಳಿ ಬೇಕಿದ್ರೆ ಮಂತ್ರ ಆಸಕ್ತರು ಹೇಳ್ಬೋದು. ಆಮೇಲೆ ಕೊನೆಯಲ್ಲಿ ಪುನಃ 10 ನಿಮಿಷ ಪ್ರಾಣಮುದ್ರೆ. ಅವರೊಂದು 48 ಡೇಸ್ ನಿರಂತರ ಮಾಡಿದಾಗ ಮತ್ತು ಪುನಃ ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ಆವಾಗ ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ತದೆ, ನ್ಯಾಚುರಲ್ ಆಗಿ ಕಡಿಮೆ ಆಗಲಿ. ಮತ್ತು ಅದಕ್ಕೆ ಬೇಕಾದ ಆರಂಭದಲ್ಲಿ ವೈದ್ಯರ ಉಪಚಾರ ಸಹ ಅಗತ್ಯ, ಯಾಕೆಂದರೆ ಒಮ್ಮೆಗೆ ಎಲ್ಲವೂ ಬಿಟ್ಟು ಮಾಡೋದು ಬೇಡ. ಕಡೆಗೆ ಅವರೇ ಹೇಳ್ತಾರೆ ನಿಮ್ಮದು ಕಡಿಮೆ ಕಾಣ್ತಾ ಉಂಟಲ್ಲ, ಔಷಧಿಯ ಪ್ರಮಾಣವನ್ನೆಲ್ಲ ಕಡಿಮೆಗೊಳಿಸ್ತಾರೆ. ಈ ರೀತಿಯ ಹಿಂದಿನ ಕಾಲದಲ್ಲಿ, ಇದು ಹಿಂದೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ಕಲಿಯುಗ, ಇದೆಲ್ಲ ಹಿಂದಿನ ಕಾಲದಲ್ಲಿ. ಆವಾಗ ಅಲೋಪತಿ, ಆಯುರ್ಪತಿ, ನ್ಯಾಚುರೋಪತಿ ಎಲ್ಲ ಭಾಳ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ಉಲ್ಲೇಖ ಇದೆ. ಈಗ ಪ್ರಸಕ್ತ ಪರಿಸ್ಥಿತಿಗೆ ನಮಗೆ ಸಮಯ ಹೊಂದಾಣಿಕೆಗೆ, ಸಮಯ ಟೈಮ್ ಪಾಸ್ ಹೇಳ್ತೇವಲ್ಲ, ನಮ್ಮ ಆರೋಗ್ಯಕ್ಕೆ ಕೆಲವೊಮ್ಮೆ ಸಮಯ ಹೋಗ್ತಾ ಇಲ್ಲ. ಮುದ್ರೆ ಮಾಡಿ ನಮಗೆ ಸಮಯ ಸಹ ಕಳಿಬೋದು ಮತ್ತು ನಮ್ಮ ಆರೋಗ್ಯವೂ ಕಾಪಾಡ್ಬೋದು. ಇದರಲ್ಲಿ ಹಲವಾರು ಬೆನಿಫಿಟ್ ಇದೆ. ಕೆಲವರು ಲಾಕ್ಡೌನ್, ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ, ಏನು ಮಾಡೋದು ಹಾಗೆಲ್ಲ ಆಗ್ತದೆ. ಆವಾಗ ನಮಗೆ ಮುದ್ರೆ ಮಾಡಿಕೊಂಡೇ ಕೂತ್ಕೊಂಡಾಗ ಮನಸ್ಸು ಡೈವರ್ಟ್ ಆಗ್ತದೆ, ಏನೋ ಒಂದು ಮೃದುವಾದ ಇದು ಮಾಡುವಾಗಲೇ ಯು ಕ್ಯಾನ್ ಫೀಲ್ ಇಟ್, ಮೆಲ್ಲಗೆ ಒಂಥರ ಸೆನ್ಸೇಷನ್ ವಿ ಕ್ಯಾನ್ ಫೀಲ್ ಇಟ್. ಆವಾಗ ನಮಗೆ ಅದರ ಪ್ರಯೋಜನ ಒದಗಿ ಬರುತ್ತೆ. ಇದಕ್ಕೆಲ್ಲ ತಾಳ್ಮೆ, ಶಿಸ್ತು, ಸತತ ಪ್ರಯತ್ನ, ದೃಢ ನಂಬಿಕೆ ಬೇಕು, ಹಾಗೆ ಸರೆಂಡರ್ ಬೇಕು. ಇದನ್ನೆಲ್ಲ ನಂಬಿಕೆಯಿಂದ ಮಾಡಿ, ಯಾಕಂದರೆ ಇದೊಂದು ಸ್ಪಿರಿಚುವಲ್ ಥೆರಪಿ. ಇಲ್ಲಿ ಮನೋಬಲ, ಆಧ್ಯಾತ್ಮಿಕ ಬಲ, ಕ್ರಿಯಾಬಲ ಇದೆಲ್ಲ ನಾವು ಜಾಸ್ತಿ ಮಾಡಬೇಕಾದ್ರೆ ಈ ಮುದ್ರೆ ಯೋಗ ಬಹಳ ಸಹಕಾರಿ ಹೇಳುತ್ತಾ, ಈ ಒಂದು ಸಂಚಿಕೆಯ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿ ಚಾನಲ್ ಒಂದು ಸಂಯೋಜನೆಯಲ್ಲಿ ಪ್ರಸ್ತುತಪಡಿಸಿದಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯನ್ನು ಇದೀಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಹೇಳುತ್ತಾ ವಂದನೆಗಳು.